ಮಾನ್ಯ ಸಭಾಧ್ಯಕ್ಷರೇ, ಮೊನ್ನೆ 13ನೇ ತಾರೀಕು ಡಿಸೆಂಬರ್ 13ನೇ ತಾರೀಕಿಗೆ ಗಂಗೊಳ್ಳಿಯಲ್ಲಿ ನಡೆದಂತ ನವೆಂಬರ್ 13ನೇ ತಾರೀಕಿಗೆ ನಡೆದಂತ ಗಂಗೊಳ್ಳಿ ಅಗ್ನಿ ದುರಂತ, ಈ ಘಟನೆಗೆ ಸರ್ಕಾರದ ಎಲ್ಲ ಸಚಿವರು ಎಲ್ಲರೂ ಭೇಟಿ ಕೊಟ್ಟಿದ್ದಾರೆ. ಆದರೆ ಇದುವರೆಗೆ ಯಾವುದೇ ಪರಿಹಾರ ಘೋಷಣೆ ಆಗಿರುವುದಿಲ್ಲ. ನಮ್ದೊಂದು ಆತಂಕ ಏನಂತೇಳಿ ಹೇಳಿದ್ರೆ, ದುರಂತಕ್ಕಿಂತ ಮೊದಲು ನಾವು ಎಚ್ಚರಿಸಿರ್ತೇವೆ. ಇದೇ ಸದನದಲ್ಲಿ ಸಾಕಷ್ಟು ಬಾರಿ ಎಚ್ಚರಿಸಿದ್ದೇವೆ, ಹೀಗೊಂದು ದುರಂತ ಆಗಬಹುದು, ಎಚ್ಚರಿಕೆ ತಗೋಬೇಕು ಅಂತ. ಅಂಥದ್ದು ಇನ್ನೊಂದೆರಡು ದುರಂತಗಳು ಕಾಯ್ತಾ ಇದೆ. ಮೀನುಗಾರಿಕೆ ಇಲಾಖೆ ಮತ್ತು ಮೀನುಗಾರರು ಒಟ್ಟು ಅವಗಣನೆಗೆ ಒಳಗಾಗ್ತಾ ಇದ್ದಾರೆ. ಅವ್ರನ್ನ ಒಂದು ರೀತಿಯಲ್ಲಿ ಕಡೆಗಣನೆ ಆಗ್ತಾ ಇದೆ. ಆ ಅಗ್ನಿ ದುರಂತಕ್ಕೆ ಒಂದು ಪರಿಹಾರ ಮತ್ತು ಇನ್ನೊಂದು ದುರಂತ ಕಾಯ್ತಾ ಇದೆ, ಜೆಟ್ಟಿ ದುರಂತ ಕಾಯ್ತಾ ಇದೆ. ಇದನ್ನ ಎಷ್ಟು ಸರ್ತಿ ಎಚ್ಚರಿಸಬಹುದು? ಇಲಾಖೆ ಅನ್ನುವುದು ಸೀರಿಯಸ್ ಆಗದೆ ಇದ್ರೆ, ಅದಕ್ಕೆ ಸಂಬಂಧಪಟ್ಟವ್ರು ಅದನ್ನು ಗಂಭೀರವಾಗಿ ತಗೊಳ್ಳದೇ ಇದ್ರೆ, ನಮ್ಮ ಕಣ್ಣೆದುರಿಗೆ ನಡೀತಾ ಇರುವಂತಹ ದುರಂತವನ್ನ ನೋಡಿ ಸುಮ್ಮನೆ ಇರುವಂತಹ ಪರಿಸ್ಥಿತಿ ಬರ್ತದೆ. ಇದಕ್ಕೆ ಗಂಭೀರವಾಗಿ ತೆಗೆದುಕೊಳ್ಳಿಕ್ಕೋಸ್ಕರ ಆ ಮೀನುಗಾರಿಕೆ ಇಲಾಖೆಯನ್ನ ನೀವು ನೋಡ್ತಾ ಇದ್ದೀರಿ. ನೀವು 3 ಸರ್ತಿ ಮೀಟಿಂಗ್ ಕರೆದ್ರಿ, ನೀವು ಸಹಿತ ಇದ್ರಿ. ಅದ್ರಲ್ಲಿ ಏನೂ ಮೂವ್ ಆಗುದಿಲ್ಲ. ಆ ಗಂಗೊಳ್ಳಿ ಜಟ್ಟಿ ದುರಂತ ಸಹಿತ ಆಗ್ತದೆ ಅನ್ನೋದನ್ನ ಈ ತಾರೀಕಲ್ಲಿ ಹೇಳಿ ಇಡ್ತಾ ಇದ್ದ ನೆನ್ಪಿಟ್ಕೊಳ್ಳಿ. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಏನೂ ಆಗ್ತಾ ಇಲ್ಲ. ಮೀನುಗಾರರು ಮತ್ತು ಮೀನುಗಾರಿಕೆ ಇಷ್ಟು ತೊಂದರೆಗೆ ಒಳಗಾಗ್ತಾ ಇರೋದನ್ನ ಯಾರು ನೋಡ್ತಾರೆ? ಇದನ್ನು ಎಲ್ಲಿ ಕೇಳಬೇಕು? ಯಾರ ಹತ್ರ ಕೇಳೋದು? ಒಂದು ಪರಿಹಾರ ಕೊಡಬೇಕು, ನೋಡಿಕೊಳ್ಬೇಕು. ಅದ್ರ ಜೊತೆಗೆ ಸೀರಿಯಸ್ ಆಗಿ ಆ ಇಲಾಖೆ ಗಂಭೀರವಾಗಿ ನೋಡದೇ ಇದ್ರೆ, ಅದನ್ನ ಸ್ವತಂತ್ರವಾಗಿ ದುಡಿಯೋ ಮಗ ದುಡಿತಾ ಇದ್ರೆ ಮಾತ್ರ ಮನೆಯಲ್ಲಿ ಇದ್ದವರು ಊಟ ಮಾಡ್ತಾರೆ. ದುಡಿಯೋನೇ ಆಗುವ ತೊಂದರೆಯನ್ನು ಸ್ಟೋರಿ ಹೇಳಿದ್ರೆ ಆಗ್ತದ ನೋಡಿ. ಇದನ್ನ ನೀವು ಎರಡು ಪ್ರಶ್ನೆ, ಈಗ ಒಂದು ದುರಂತ ಆದವರಿಗೆ ಪರಿಹಾರ ಸಿಗ್ಬೇಕು, ಎರಡನೇದು ಈ ರೀತಿ ಅವಘಡ ಆಗದ ರೀತಿಯಲ್ಲಿ ಅದನ್ನು ನೋಡಿಕೊಳ್ಬೇಕು ಆಗ್ತದೆ ಅನ್ನೋದನ್ನು ಎಚ್ಚರಿಸ್ತಾ ಇದ್ದಾರೆ. ಓಕೆ, ಎರಡು ಸೆಕೆಂಡ್ ಗವರ್ಮೆಂಟ್ ಸರ್ಕಾರ ಬೆಳಿಗ್ಗೆ ಸುಮಾರು 8 ಗಂಟೆಗೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಗ್ರಾಮದ ಮ್ಯಾಂಗನೀಸ್ ವಾರ್ಫ್ ಮೇಲೆ ನಿಲುಗಡೆ ಮಾಡಿದ 8 ಯಾಂತ್ರೀಕೃತ ದೋಣಿಗಳು, 1 ಮೋಟರೀಕೃತ ದೋಣಿ, 2 ಡಿಂಗಿಗಳು, 8 ಬಲೆಗಳು ಮತ್ತು 2 ಬೈಕ್ಗಳು ಸಂಪೂರ್ಣ ಅಗ್ನಿಗೆ ಆಹುತಿ ಆಗಿರುತ್ತವೆ. ಹಾಗೂ 1 ಯಾಂತ್ರೀಕೃತ ದೋಣಿ ಭಾಗಶಃ ಹಾನಿಯಾಗಿರುತ್ತದೆ. ಸದರಿ ಬೆಂಕಿಯನ್ನು ನಿಯಂತ್ರಿಸಲು ಅಗ್ನಿಶಾಮಕ ದಳದವರು ತುರ್ತು ಕ್ರಮವಹಿಸಿ ಬೆಂಕಿಯನ್ನು ನಂದಿಸಿ ಹೆಚ್ಚಿನ ಹಾನಿಯಾಗುವುದನ್ನು ತಪ್ಪಿಸಿರುತ್ತಾರೆ. ಈ ದುರಂತದಲ್ಲಿ ಒಟ್ಟಾರೆ ಅಂದಾಜು 7 ಕೋಟಿ ನಷ್ಟವಾಗಿರುತ್ತದೆ ಎಂದು ಅಂದಾಜಿಸಲಾಗಿದೆ. ಘಟನಾ ಸ್ಥಳಕ್ಕೆ ನನ್ನೊಂದಿಗೆ, ಅಂದರೆ ನಾನು ಮಂಕಾಳ್ ವೈದ್ಯರ ಪರವಾಗಿ ಈ ಹೇಳಿಕೆಯನ್ನು ಮಾಡ್ತಾ ಇದ್ದೇನೆ. ಘಟನಾ ಸ್ಥಳಕ್ಕೆ ಮಂಕಾಳ್ ವೈದ್ಯರು ಹಾಗೂ ಇತರರು, ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಮತ್ತು ಮೀನುಗಾರಿಕೆ ನಿರ್ದೇಶಕರು ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬುವ ಕೆಲಸವನ್ನು ಮಾಡಿದ್ದಾರೆ. ಈ ಬೆಂಕಿ ದುರಂತದಲ್ಲಿ ದೋಣಿ ಬಲೆ ಮತ್ತು ಬೈಕ್ಗಳನ್ನು ಕಳೆದುಕೊಂಡ ಮಾಲೀಕರ ಬಗ್ಗೆ ಸರ್ಕಾರವು ಸಹಾನುಭೂತಿ ಹೊಂದಿದ್ದು, ಸರ್ಕಾರದಿಂದ ಅವರೆಲ್ಲರಿಗೂ ನಿಯಮಾನುಸಾರ ಪರಿಶೀಲಿಸಿ ಪರಿಹಾರ ನೀಡುವ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು. ಮಾನ್ಯ ಸಭಾಧ್ಯಕ್ಷರೇ, ತಾವು ಕೂಡ ಕರಾವಳಿ ಭಾಗದಿಂದ ಬಂದವರು. ಇವತ್ತು ಮೀನುಗಾರಿಕೆ ಒಂದು ಸಾಹಸಮಯ ವೃತ್ತಿ, ಜೀವದ ಚರ್ಚೆ ಮಾಡ ಉತ್ತರ ಕೊಟ್ಟಿದ್ದಾರೆ. ಅವರಿಗೆ ದೋಣಿ ತಕ್ಷಣ ಪರಿಹಾರ ಕೊಡಬೇಕು. ಯಾಕೆಂದ್ರೆ ಮೀನುಗಾರರು ಆ ದೋಣಿ ಮೂಲಕ ಬದುಕನ್ನು ಕಟ್ಕೊಂಡಿದ್ದಾರೆ. ಅದರಲ್ಲಿ ತಕ್ಷಣ ಅವರಿಗೆ ಪರಿಹಾರವನ್ನು ಒದಗಿಸಿಕೊಡ್ಬೇಕು, ಹೊಸ ದೋಣಿ ನಿರ್ಮಾಣ ಮಾಡಲಿಕ್ಕೆ. ವಿಠಲ್ ಸೋಮಣ್ಣ ಅಲ್ಗೇಕರ್, ಇಲ್ಲ ಸುರೇಶ್ ಕುಮಾರ್.